ನಮಸ್ಕಾರ. ಇವತ್ತು ಈ ವಿಡಿಯೋದಲ್ಲಿ ಬೆಳ್ಳುಳ್ಳಿ ಹಾಕಿ ಶೇಂಗಾ ಚಟ್ನಿ ಮಾಡುವ ವಿಧಾನವನ್ನು ನೋಡೋಣ. ಈ ಚಟ್ನಿ ಪುಡಿ ಮಾಡಲು ನಮಗೆ ಬೇಕಾಗಿರುವ ಸಾಮಗ್ರಿಗಳು: 1 ಕಪ್ ಕಡಲೆ ಬೀಜ, 2 ಎಸಳು ಬೆಳ್ಳುಳ್ಳಿ, 1 ರಿಂದ 2 ಸ್ಪೂನಷ್ಟು ಖಾರದ ಪುಡಿ ಮತ್ತು ಅರ್ಧ ಸ್ಪೂನ್ ಅಥವಾ ರುಚಿಗೆ ತಕ್ಕಷ್ಟು ಉಪ್ಪು. ಮೊದಲು ಒಂದು ದಪ್ಪ ತಳದ ಬಾಣಲಿಯಲ್ಲಿ ಶೇಂಗಾ ಬೀಜವನ್ನು ಹುರಿದುಕೊಳ್ಬೇಕು. ಗ್ಯಾಸ್ ಫ್ಲೇಮ್ ಲೋನೇ ಇರಬೇಕು ಮತ್ತು ಸುಮಾರು 10 ನಿಮಿಷ ಆದರೂ ಶೇಂಗಾ ಬೀಜವನ್ನು ಹುರಿಬೇಕು. ಅದರಿಂದ ಅದು ಒಳಗಿಂದ ಕ್ರಿಸ್ಪಿಯಾಗಿ ಬರುತ್ತೆ. ಶೇಂಗಾ ಬೀಜ ಹುರಿದಾದ್ಮೇಲೆ ಅದನ್ನು ಸ್ವಲ್ಪ ಹೊತ್ತು ಆರಿದ ಮೇಲೆ ಹುರಿದ ಶೇಂಗಾ ಬೀಜವನ್ನು ಒಂದು ಮಿಕ್ಸಿ ಜಾರಲ್ಲಿ ಹಾಕ್ಕೋಬೇಕು. ಅದರಲ್ಲಿ ಖಾರದ ಪುಡಿ ಹಾಕಬೇಕು. ಖಾರ ಕಡಿಮೆ ಬೇಕು ಅಂದರೆ ಕಡಿಮೆನೂ ಹಾಕಿದರೆ ಆಗುತ್ತೆ. ಮತ್ತು ಅರ್ಧ ಸ್ಪೂನಷ್ಟು ಉಪ್ಪು ಹಾಕಬೇಕು. ಇದನ್ನು ಈಗ ಮಿಕ್ಸಿಯಲ್ಲಿ 3 ರಿಂದ 4 ಸುತ್ತು ತಿರುಗಿಸ್ಕೊಳ್ಳಿ. ಆಮೇಲೆ ಮತ್ತೆ ಬೆಳ್ಳುಳ್ಳಿ ಹಾಕಿ 3 ರಿಂದ 4 ಸುತ್ತು ಮಿಕ್ಸಿಯಲ್ಲಿ ರುಬ್ಕೋಬೇಕು. ಬೆಳ್ಳುಳ್ಳಿ ಫ್ಲೇವರ್ ಇಷ್ಟ ಅಂದರೆ ಸ್ವಲ್ಪ ಹೆಚ್ಚು ಬೆಳ್ಳುಳ್ಳಿ ಹಾಕಿದ್ರೂ ಆಗುತ್ತೆ. ಮತ್ತು ಈ ಚಟ್ನಿ ಪುಡಿಯನ್ನು ತರ್ತರಿಯಾಗಿ ರುಬ್ಕೋಬೇಕು, ಪೌಡರ್ ಮಾಡಬಾರ್ದು. ಇಂಥ ಚಟ್ನಿ ಪುಡಿಯನ್ನು ಸ್ವಲ್ಪ ಪ್ರಮಾಣದಲ್ಲಿ ಮಾಡಿದರೆ ಅದು ಫ್ರೆಶ್ ಆಗಿ ಇರುತ್ತೆ ಮತ್ತು ರುಚಿನೂ ಹೆಚ್ಚಿರುತ್ತೆ. ಬೆಳ್ಳುಳ್ಳಿ ಶೇಂಗಾ ಚಟ್ನಿ ರೆಡಿ ಇದೆ. ನೀವು ಮನೆಯಲ್ಲಿ ಟ್ರೈ ಮಾಡಿ ಹೇಗಿದೆ ಅಂತ ನಮಗೆ ತಿಳಿಸಿ. ನಮ್ಮ ವಿಡಿಯೋ ಲೈಕ್, ಶೇರ್ ಮಾಡಿ ಮತ್ತು ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದ.